ಇವತ್ತು ನಾವು ಏನಾದ್ರು ಸಾಧನೆ ಮಾಡಿ ತಂದು ಎಣಿಸ್ಕೊಂಡಿದ್ದಿದ್ರೆ ಅದು ಎಲ್ಲವೂ ನಮ್ಮ ತಲೆಯಿಂದ ಇವತ್ತಿಂದ ಶೂನ್ಯ ಆಗಿ ಬಿಡ್ತದೆ, ನಾಳೆಯಿಂದ ಹೊಸ್ತು ಮಾಡ್ಕತ್ತ. ಯಾಕಂದ್ರೆ ನಮ್ಮೂರಿಗೆ ನಮ್ಮೂರಿಗಲ್ಲ, ನಮ್ಮೂರಂತ ಹೇಳಿದ್ರೆ ಸಣ್ಣದಾಯ್ತದೆ, ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಒಂದು ಆರೋಗ್ಯ ಚಿಂತನೆಯಲ್ಲಿ ಅಥವಾ ಈ ಮೆಡಿಕಲ್ ಸೈನ್ಸ್ ನಲ್ಲಿ ಒಂದು ಹೆಸರು ಮಾಡಿದ್ದಿದ್ರೆ ನಮ್ಮ ಪಕ್ಕದ ಮಣಿಪಾಲ, ಅಲ್ಲಿಯ ಮಾಹೆಯ ಸಹಕುಲಾಪತಿಗಳಾದಂತಹ HS ಬಲ್ಲಾಳರು, ಅವರು ಕೂಡ ನಮ್ಮ ಬಗ್ಗೆ ಮಾತಾಡೋದು. ಆಮೇಲೆ ಎಷ್ಟೋ ರಾತ್ರಿಗಳನ್ನ ವೈಭವದ ಹಗಲುಗಳನ್ನಾಗಿ ಮಾಡಿ ತೋರಿಸಿದ ನಮ್ಮ ಸುಬ್ರಹ್ಮಣ್ಯ ದಾರೇಶ್ವರರು, ಅವರು ಸಿದ್ಧ ಪುರುಷರ ಜೊತೆ ನನಗೆ ಸನ್ಮಾನ ಆಯ್ತು ಅಂತ ಹೇಳುವುದಂತ ಹೇಳಿದ್ರೆ ಇದು ನಿಮ್ಮ ದೊಡ್ಡತನ ಬಿಟ್ರೆ ಮತ್ತೇನಲ್ಲ ಸರ್. ನಮ್ಮ ಈ ಸನ್ಮಾನ ಪ್ರಶಸ್ತಿ ಎಲ್ಲವೂ ಕೂಡ ನಿಮ್ಮ ಪಾಲಕ್ಕೆ ಸಮರ್ಪಣೆ, ನಿಮ್ಮಿಬ್ಬರಿಗೂ ಕೂಡ. ಯಾಕಂದ್ರೆ ಯಾವ ಕಾರಣಕ್ಕೂ ಕೂಡ ನಾವು ನಿಮ್ಮಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ತಾಯಿ ಹತ್ರ ತಕ್ಕ ಗುರಿನ ಹತ್ರ ವಿದ್ಯೆ ಮಾಡೋಕೆ ಸಾಧ್ಯವೇ ಇಲ್ಲ. ಅದರಿಂದ ನಾವು ಯಾವತ್ತೂ ಕೂಡ ನಿಮ್ಮಿಂದ ಸಣ್ಣವರೇ ಸರ್. ಮತ್ತೆ ಈ ಕಾರ್ಯಕ್ರಮದಲ್ಲಿ ಇಲ್ಲಿನ ಸೌಜನ್ಯ, ಈ ದೇವಸ್ಥಾನದ ಬಗ್ಗೆ ಸೌಜನ್ಯ ಹೇಳುವುದಿದ್ರೆ, ಪ್ರಶಸ್ತಿ ಬಂತಂದು ಗೊತ್ತಾದ ಕೂಡಲೇ ಮೆಸೇಜ್ ಬಂದಿರುತ್ತೆ, ನಮ್ಮ ದೇವಸ್ಥಾನದಿಂದ ನಿಮಗೆ ನಾವು ಪ್ರಸಾದವನ್ನು ಕಳಿಸ್ತಿದ್ದೇವೆ ಅಂತೇಳಿ. ಪ್ರಸಾದ ಜೊತೆ ಒಂದು ಅಭಿನಂದನೆ ಪತ್ರವನ್ನು ಕಳಿಸಿರ್ತಾರೆ. ಆಮೇಲೆ ಅಭಿನಂದನೆ ಮಾಡುವುದರ ಬಗ್ಗೆ ಅವರು ಕೇಳುವ ರೀತಿ ಅಷ್ಟು ಚಂದ, ಅಷ್ಟು ಖುಷಿ, ಬಹಳ ಖುಷಿ ಐತಿ ಈ ಸೌಜನ್ಯದ ಬಗ್ಗೆ. ಎಲ್ಲ ಕಡೆಯಲ್ಲಿ ಇದು ಸಿಕ್ಕುವುದಿಲ್ಲ. ಹಾಯ್, ನಿಮ್ಮನ್ನು ಅಭಿನಂದನೆ ಕುಸೋದಿತ್ತಾ, ಇದ್ರ ಬನ್ನಿ, ಇದ್ರ ಮನೆ ಬಂದು ತಗೋಯ್, ನೀವು ನಾವೇನು ಗೊತ್ತಲ್ಲ, ಖುಷಿ ಇದ್ರ ಬನ್ನಿ ಅಂತ. ಆದ್ರೆ ನಮ್ಮ ಇಲ್ಲಿನ ಎಲ್ಲರೂ ಕೂಡ, ಯಾಕಂದ್ರೆ ಒಬ್ಬರ ಹೆಸರು ಹೇಳಲಿಕ್ಕೆ ಆಗುದಿಲ್ಲ, ಊರೆಲ್ಲ ನೆಂಟರು, ಕೇರಿಯೆಲ್ಲ ಬಳಗವು, ದಾರುಣಿಯೆಲ್ಲ ಕುಲದೈವವಾಗಿರಲು, ಯಾರನ್ನು ಬಿಡಲು ಸರ್ವಜ್ಞ ಅಂತ ಹೇಳಿದಂಗೆ ಅವರೆಲ್ಲರೂ ಕೂಡ ನಮ್ಮ ಮನಸ್ಸಲ್ಲಿದ್ರು. ಆ ಹೇಳುವ ಸೌಜನ್ಯತೆ, ಆಮೇಲೆ ಬುಕ್ ಆದ್ಮೇಲೆ ಅದಕ್ಕೆ ಕಾಗದ ಕಳಿಸಲಿಕ್ಕೆ ವಿಳಾಸ ಕೇಳುವಂಥದ್ದು, ಮತ್ತೊಂದು ಬಂದು ಮುಟ್ಟಿತಾ ಅಂತ ಹೇಳಿ 16 ಸರಿ ಅವರೇ ಕೇಳುವಂಥದ್ದು, ಬರ್ಲಿಕ್ಕೆ ಇಂಥ ಸಮಯಕ್ಕೆ ಇದೆಯಾ ಅಂತ ಹೇಳುವಂಥದ್ದು, ಬಂದ ಮೇಲೆ ಮಾತಾಡಿಸುವಂಥದ್ದು, ಈ ಸೌಜನ್ಯ ನಮ್ಮ ಈ ಕರಾವಳಿ ಭಾಗದಲ್ಲಿ ಎಲ್ಲ ಕಡೆಯಲ್ಲಿ ಇರ್ತದೆ ಅಂತ ಹೇಳ್ತಾ, ಆದ್ರೂ ಇವರ ಸೌಜನ್ಯಕ್ಕೆ ನಾನು ಬಹಳ ಖುಷಿ ಪಟ್ಟಿದೆ ಅಂತ ಹೇಳ್ತಾ, ಒಂದು ಈ ಸನ್ಮಾನ ಹಾಕೋದನ್ನ ಪಂಜಿ ಉಟ್ಕ ಬರ್ಕ ಮಳಿ ಹರಿತಕ್ಕಂಥ ನಮ್ಮ ಸೋಲ್ ಮಳೆ ರೇಡಿಯೋ ಮಾಡಿ ಮಕ್ಕಳ ನೀರು ತೊಳೆದು ಅಂತ ಮಾತ್ರ ಮೇಲರಿದ್ರೆ ಕಾಣಿ. ಈ ಸನ್ಮಾನ ಹಾಕೋದಿನ ನಮ್ಮನೆ ಹೇಳೋದು, ಎಲ್ಲ ಬನ್ನಿ ಪ್ಯಾಂಟ್ ಹಾಕೋತೆ, ಸನ್ಮಾನ ಹಾಕೋದಿನ ಪಂಜಿ ಉಟ್ಕ ಹೋಗೋದಿಲ್ಲ. ಈ ಪಂಜಿ ಉಟ್ಕೊಂಡು ನಿಂತ್ಕೊಂಡು ಮಾತಾಡ್ತೀನಿ, ಸುಮಾರು ಕೂಕೊಂಡಿರ್ತನಲ್ಲ, ತಿಂದದ್ದೆಲ್ಲ ಸೊಡ್ಲ ಹೊಟ್ಟಿ ಜೋಕ್ಕೊಂಡಿರ್ತಾನೆ, ಪಂಜಿ ಉದುರಿಸ್ತೇನೆ ಅಂದ್ರೆ ಅವ್ನ ಕೈ ನಿಡ್ತಾನೆ. ಇಲ್ಲಿ ಪ್ಯಾಂಟ್ ಇದ್ದಾಗ ಕೈ ಬಾಯೆಲ್ಲ ಹಾರಿಸ್ಕೊಂತ ಮಾತಾಡೋದು, ಹಿಂಗಂದ ಈ ಪಂಜಿ ಇದ್ದಲ್ಲ ಒಂದು ಕುಕ್. ಮತ್ತೆ ಇಲ್ಲಿ ಸಣ್ಣ ಮಕ್ಕಳ ಕಾರ್ಯಕ್ರಮ ಇದ್ರೆ ಅವ್ರು ತಡ ಹರಿಸಿ, ಆ ಮಕ್ಕಳಿಗೆ ತಾಳ್ಮೆ ಇಲ್ಲ. ಈ ನರ್ಸರಿ ಕ್ಲಾಸ್, ನರ್ಸರಿಯಿಂದ LKG ವರೆಗೆ ಒಂದು 20 ನಿಮಿಷ ಕ್ಲಾಸ್ ಅಲ್ಲಿ ಪೀರಿಯಡ್ ಇತ್ತು. 1 ರಿಂದ 7 ಅಥವಾ 5ನೇ ಕ್ಲಾಸ್ ವರೆಗೆ 30 ನಿಮಿಷ ಪೀರಿಯಡ್. ಆಮೇಲೆ ಹೈಸ್ಕೂಲ್ ಮಕ್ಕಳಿಗೆ 45 ನಿಮಿಷದ್ದು. ಡಿಗ್ರಿ ಮತ್ತೆ PUC ವರೆಗೆ ಅವ್ರ ಶಾಲೆ ಕೂತ್ರೆ ಮಾತ್ರ ಪಾಠ ಇಲ್ದಿರಲಿಲ್ಲ, ಯಾಕಂದ್ರೆ ಹೇಳುತ್ತೆ. ಆದ್ರೆ ಈ ಸಣ್ಣ ಮಕ್ಕಳು ಹೆಂಗೆ 15-20 ನಿಮಿಷದ ಮೇಲೆ ಕೂಕಂತ ಇಲ್ಲ. ಕಡಿ ಕೆಲವರು ಅವ್ರದ್ದು ಡ್ಯಾನ್ಸ್ ಗೀನ್ಸ್ ಇದ್ರೆ ಸರಿ, ಪಾಪ ಸಣ್ಣ ಮಕ್ಕಳು ಮೇಕಪ್ ಮಾಡಿ ಸಾಕೊಂಡಿರುತ್ತೇವೆ. ನಾವು ಮಾತಾಡ್ತೇವೆ, ಆ ಮಕ್ಕಳ ತುಟಿಗೆಲ್ಲ ಲಿಫ್ಟಿಗೆ ಒತ್ಕೊಂಡು ಸುಡು ಮಣ್ಣಿಗೆ ಯಾರು ಕೆಂಪು ಏನು ಬೆಳೆಸ್ಬೇಕು, ನೀವು ಮಾಡ್ಬೇಕಿರ್ತೈತೆ. ಬಟ್ ಅದು ಒಂದು ಮಗು, ಯಾವ್ದು ನಮ್ಮ ಅಂಗನವಾಡಿದ ಒಂದು ಮಗು ಮಾತಾಡ್ತಾ ಕೂತಿತ್ತು, ಅದ್ರದ್ದು ತುಟಿ ಲಿಫ್ಟಿಗೆಲ್ಲ ಹೋಯ್ತು. ಮತ್ತೆ ಪುನಃ ಹಬ್ಬಿಗೆ ಹಿಂಗೆ ಹಬ್ಬಿ ಅಂತ ಲಿಫ್ಟಿಗೆ ಹಿಡ್ಕೊಬತ್ತ ದೇವಸ್ಥಾನಕ್ಕೆ ಹೋಗಿ ಬಂದಿರಿ, ಕಾರ್ತಿಕ್ ದೀಪೋತ್ಸವ ಕುಂಕುಮ ತಕೊಂಡ್ರೆ ಅಲ್ಲಿ ಒಂಚೂರು ಬಾಟ್ಲಿ ನೀರು ಕೈತೆ ಕಡೆ ಗಂಟಿಗೆ ಸೋಟಿರೋದು. ಒಂದು ಸ್ವಲ್ಪ ಹೊತ್ತು ಬಿಟ್ಟ ಅಪ್ಪ ಬಂದ್ರೆ ಕನ್ಕೊಂಡು ಜೋಳ ಪುರಿಯೋ ಪಾರ್ನೆ ಅಂತ ತಿಂಬಕ್ಕೆ ಹೋಯ್ತು. ಮತ್ತೆ ಪುನಃ ಸೊಡ್ಡನ ಹಿಂಗೆ ಆಯ್ತು, ಹೊಂದಿ ಸೊಟ್ಟು ಕಣ ಹಿಂಗೆ ಮಾಡ್ಕೊಂಡು ಅಬಾ ತುಟಿದೆಲ್ಲ ಕೆಂಪು ಹೋಯ್ತಂತ ತಡೆ ಮಗ ಹಾಕ್ತಿ ಅಂದ್ರೆ ಕಡಿ ಮತ್ತೂ ಹಾಡಿದ. ಕಡಿಗೆ ಯಾರು ಹೇಳ ಇನ್ನು ಎಷ್ಟೊತ್ತು ಆಗನ್ಸ್ ಮಾತಾಡ ಆ ಮಗುನ ಡ್ಯಾನ್ಸ್ ಎಷ್ಟೊತ್ತಿಗೆಂಡ್ರಿ ಏನೋ ಆ ಜರ್ದನ ಒಂದು ಬಾಯಿ ಮುಚ್ಚಿಕೊಳ್ಳೆ ಗಂಡು ಮೇಲೆ ಹೋಯ್ಕೊಂಡು ಇತ್ತು ನಂಗೆ. ಅಂದ್ರೆ ಆ ಭಾಷೆಯನ್ನು ಕೇಳೋದಕ್ಕೆ ಚಂದ ಅಂತ ಹೇಳಿ ನಾವು ಬಹಳ ಅದನ್ನ ಸೊಗಸಾಗಿ ಅದನ್ನು ಕೇಳ್ತಾ ಇರುತ್ತೆ. ಯಾಕಂದ್ರೆ ಕೆಲವು ಸರಿ ಇನ್ವಿಟೇಷನ್ ಪ್ರಿಂಟ್ ಮಾಡೋಕಿನ ಇವತ್ತು ನಾನು 4 ಸರಿ ಕಂಡೆ ಅದನ್ನು ಹಾಗೆ ಹಾಕಿದ. ಕೆಲವೊಂದು ಬದಿಗೆ ಏನ್ ಮಾಡಿದ್ನಿ ಅಂದ್ರೆ, ಇವತ್ತು ನಮ್ಮನ್ನ ನೆಲೆಸಲಿಕ್ಕೆ ಕುಂದಗನ್ನಡದ ರಾಯಭಾರಿ ಮಾತಿನ ಮಲ್ಲ ಅಂತ ಹಾಕ ಹೇಳದ್ದೆಲ್ಲ, ಕುಂದಗನ್ನಡದ ರಾಯಭಾರಿ ಮಾತಿನ ಮಲ್ಲ ಮುರುಹಂದಡಿ ನಮ್ಮ ಜೊತೆ ಇದ್ದಾರೆ ಎಂತದೆ ಹೇಳಿ, ಆ ಸಂಧಿಸಿದ ಮಂದಿಯೊಳಗೆ ಮಂದಿರದ ಹೂಲೇಸು ಗಂಧದ ಮರಲೇಸು, ಮಂದಿರದ ಹೂಲೇಸು ಗಂಧದ ಮರಲೇಸು, ಸಂಧಿಸಿದ ಮಂದಿಯೊಳಗೆ ಕುಂದಗನ್ನಡವೇ ಲೇಸು ಅಂತ ಹೇಳ್ತಾ ಈ ಮಳೆ ಬರುವ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದು ಉಚಿತ ಅಲ್ಲ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಈ ಸನ್ಮಾನವನ್ನು ದೇವರು ಸಾನ್ನಿಧ್ಯದಲ್ಲಿ ನೀಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.